ಕಲ್ಕೊಡ್ರಿ ಅವ್ರನ್ನ ಇಲ್ಲಿ ಮೇಲೆ ಓಡಿ ಲಕ್ಕವನ್ನು ಮಾರ್ರೆ ಕೈ ಬರ್ತಾವೆ. ಭಾರತವೇ ನನ್ನ ಧರ್ಮ ಅಂತ ಕೈಯಾಡದ ಮಾತು ಯಾವಾಗಲೂ ಕಿವಿಯಲ್ಲಿ ಬಳಲುತ್ತದೆ. ಧರ್ಮಸ್ಥಳದ ಮಂಜುನಾಥೇಶ್ವರ ಸ್ವಾಮಿಯ ಸನ್ನಿಧಿಗೆ ಅದು ಹೋಗ್ತಾ ಇದೆ. ಉಜಿರೆಯಿಂದ ಪಾದಯಾತ್ರೆಯ ಮೂಲಕ ಸಹಸ್ರಾರು ಜನರು ಈ ಧರ್ಮ ಸಂರಕ್ಷಣಾ ಯಾತ್ರೆಯನ್ನು ಬೆಂಬಲಿಸಲಿಕ್ಕಿದ್ದಾರೆ. ಬಹುಶಃ ಧರ್ಮವನ್ನು ನಾವು ಕಾಯಲಿಕ್ಕೆ ಆಗುತ್ತಿಲ್ಲ, ಧರ್ಮವನ್ನು ನಾವು ಸಂರಕ್ಷಣೆ ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ಇವತ್ತಿನ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಧರ್ಮವೇ ನಮ್ಮನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಯಾತ್ರೆ ಇವತ್ತು ಮುಂದುವರಿತಾ ಇದೆ. ಧರ್ಮದಲ್ಲಿ ನಡಿಬೇಕು ಅನ್ನೋದು ನಮ್ಮ ಹಿರಿಯರು ನಮ್ಮ ಧರ್ಮ ಹಾಕಿಕೊಂಡಂಥ ಒಂದು ಮಾರ್ಗ. ಆದರೆ ಇವತ್ತು ನಾವು ನಡೆದದ್ದೇ ಧರ್ಮ ಅನ್ನುವ ರೀತಿಯಲ್ಲಿ ನಮ್ಮ ಸಮಾಜದ ಒಂದು ಮುಖ ಆ ರೀತಿಯಲ್ಲಿ ಪ್ರವರ್ತಿಸುವ ಕಾರಣ ಇಂತಹ ಯಾತ್ರೆಯ ಒಂದು ಅನಿವಾರ್ಯತೆ ಮತ್ತು ಅಗತ್ಯ ನಮ್ಮ ಸಮಾಜಕ್ಕಿದೆ. ಖಂಡಿತವಾಗಿಯೂ ನಮ್ಮ ಸ್ಮೃತಿಗಳಲ್ಲಿ ತಿಳಿಸಿದ ಹಾಗೆ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ಯಾಕಂದರೆ ನಾವು ಶತ್ರುಗಳು ನಾಶ ಆಗಬೇಕು ಅಂತ ನಾವು ಯಾವತ್ತೂ ಪ್ರಾರ್ಥನೆ ಮಾಡೋದಿಲ್ಲ. ಶತ್ರು ಬುದ್ಧಿ ಏನಿದೆ ಅದು ನಾಶ ಆಗಬೇಕು. ಏನು ವಿದ್ವೇಷದಿಂದ ಕೂಡಿದಂಥ ಆ ವಿದ್ವೇಷದ ಹೊಗೆ ಇದರ ಮೂಲಕ ಅದು ದಿವ್ಯ ಜ್ಯೋತಿಯಾಗಿ ಜ್ಞಾನದ ಜ್ಯೋತಿಯಾಗಿ ನಮ್ಮ ಸಮಾಜ ಬಾಂಧವರಲ್ಲಿ ಅದು ಮೂಡಿ ಮುಂದಿನ ದಿನಗಳಲ್ಲಿ ಸಮಾಜ ಒಗ್ಗಟ್ಟಾಗಿ ಒಂದೇ ದೃಷ್ಟಿಯಿಂದ ಒಂದೇ ದಿಶೆಯಲ್ಲಿ ಸಾಗುವಂಥ ಆ ಮಂಜುನಾಥ ಸ್ವಾಮಿ ನಾವು ನಂಬಿದಂಥ ದೇವರುಗಳೆಲ್ಲ ಅನುಗ್ರಹ ಮಾಡಲಿ, ಸಮಾಜ ಇನ್ನಷ್ಟು ಒಗ್ಗಟ್ಟಾಗಿ ಮುಂದುವರಿಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇವತ್ತು ಏನು ಕ್ಷೇತ್ರಗಳಿಗೆ ಕ್ಷೇತ್ರೇಶರಿಗೆ ಆಗುವಂತಹ ಅಪಚಾರಗಳು ಅನಾಚಾರಗಳೇನಿದೆ ಅದು ಈ ಮೂಲಕ ಅದು ನಿರ್ನಾಮ ಆಗಲಿ ಅಂತ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಈ ರಥಯಾತ್ರೆ ಧರ್ಮಸ್ಥಳಕ್ಕೆ ಸಾಗುವಂತಹ ದಿಶೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಎಲ್ಲ ಸನಾತನಿಗಳು ಎಲ್ಲ ಸನಾತನ ಧರ್ಮದ ಬಂಧುಗಳು ಇದರಲ್ಲಿ ಪಾಲ್ಗೊಳ್ಳುವಂತೆ ಶ್ರೀ ದೇವರು ಕೃಪೆ ತೋರಲಿ ಅನ್ನುವ ವಿಶೇಷ ಪ್ರಾರ್ಥನೆಯೊಂದಿಗೆ ಈ ರಥ